ಬಂಟ್ವಾಳದ ಎಸ್ವಿಎಸ್ ಹೈಸ್ಕೂಲು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವವು ಬಂಟ್ವಾಳ ಎಸ್ವಿಎಸ್ ದೇವಳ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಅಧ್ಯಾಪಕರು, ರ್ಯಾಂಕ್ ವಿಜೇತ ಹಳೆ ವಿದ್ಯಾರ್ಥಿಗಳು ಮತ್ತು ವಿಶೇಷ ಸಾಧನೆಗೈದ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಎಸ್ವಿಎಸ್ ದೇವಳ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಅದ್ದೂರಿಯಾಗಿ ನಡೆದ ಸಭಾ ಕಾರ್ಯಕ್ರಮವನ್ನು ಬಂಟ್ವಾಳದ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಡಳಿತ ಮುಖ್ಯಸ್ಥರಾದ ಬಿ ಪುರುಷೋತ್ತಮ ಶಣೈ ಹಾಗೂ ಗಣ್ಯರು ಸೇರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಬಿ ಪುರುಷೋತ್ತಮ ಶಣೈ ಅವರು, ನಾವು ಕಲಿತ ಶಾಲೆಗೆ ನಾನು ಅತಿಥಿಯಾಗಿ ಆಗಮಿಸಿದ್ದು ಬಹಳ ಸಂತೋಷವಾಗ್ತಿದೆ. ನಾವು ಕಲಿತ ಶಾಲೆ, ಗುರು ಹಾಗೂ ನಮ್ಮ ಊರನ್ನ ಯಾವತ್ತೂ ಮರೆಯಬಾರದು ಎಂದು ಇದೇ ವೇಳೆ ಹೇಳಿದ್ರು. ಬಹಳ ಖುಷಿಯ ದಿವಸ. ಯಾಕೆಂತ ಹೇಳಿದ್ರೆ ನಾವು ಕಲಿತ ಶಾಲೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವೇ ಅಧ್ಯಕ್ಷರಾಗಿ ಬಂದಿರುವುದು ನಮಗೆ ತುಂಬ ಖುಷಿ ತಂದಿದೆ. ಯಾಕೆಂದರೆ ಹಲವು ವರ್ಷಗಳಿಂದ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ಬಹಳ ವ್ಯತ್ಯಾಸ ಕಂಡು ಬರ್ತಿದೆ. ಆದರೆ ಹಳೆಯ ನೆನಪನ್ನು ಪುನರ್ ನಮಗೆ ನೆನಪಿಸುವಂತಹ ಕಾರ್ಯಕ್ರಮ ಇದು. ಇದರಲ್ಲಿ ಭಾಗವಹಿಸುವಿಕೆ ತುಂಬ ಸಂತೋಷ. ಅದರಲ್ಲಿಯೂ ಇವತ್ತು ಕೆಲವು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ಅದರಲ್ಲಿಯೂ ಸಾಧನೆಗೈದ ಹಳೆ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಳಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಬೆಂಗಳೂರಿನ ವಿಐಎಸ್ ನೆಟ್ವರ್ಕ್ನ ಮುಖ್ಯಸ್ಥರಾದ ಉಮಾಶಂಕರ್ ಅವರು, ಈ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಉತ್ತಮ ಸ್ಥಾನಮಾನದಲ್ಲಿದ್ದಾರೆ. ಈ ಶಾಲೆ ಯಾವ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೂ ಕಮ್ಮಿ ಇಲ್ಲ. ಈ ಶಾಲೆಯಲ್ಲಿ ಶಿಕ್ಷಕರು ಉತ್ತಮವಾಗಿ ತಿದ್ದಿ ಬುದ್ಧಿ ಹೇಳಿದ್ದರಿಂದ ಈ ಸ್ಥಾನದಲ್ಲಿ ನಿಲ್ಲಲು ಕಾರಣವಾಯಿತು ಎಂದು ಹೇಳಿದರು. ಈ ಶಾಲೆಯಲ್ಲಿ 1ರಿಂದ 10ನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯ ಒಂದು ಪ್ರೋಗ್ರಾಮಿಗೆ ಬರಬೇಕಂತೇಳಿದರೆ ಅದು ನನ್ನ ಪುಣ್ಯ ಅಂತ ಹೇಳ್ಬೋದು. ಅಥವಾ ಅದಲ್ಲದೆ ಇವತ್ತು ನನಗೆ ಟೀಚರ್ನವರಿಗೆ ಸನ್ಮಾನ ಮಾಡ್ತಾರಂತ ಗೊತ್ತಿರಲಿಲ್ಲ. ಅದರಲ್ಲಿ ಭಾಗ್ಯ ಆಗಿರೋದು ನಂದು ಪಾಲಿನ ಅದೃಷ್ಟವೇ ಸರಿ ಅಂತ ಹೇಳ್ಬೋದು. ಅಲ್ಲದೆ ಇದು ವೆಂಕಟರಮಣ ದೇವರ ಆಶೀರ್ವಾದ ಅಂತ ಹೇಳಿದ ಅದರಲ್ಲಿ ತಪ್ಪಾಗಲಿಕ್ಕಿಲ್ಲ. ನಾವು ನೋಡಕ್ಕೆ ಹೋದರೆ ಈ ಶಾಲೆಯದ್ದು ಸ್ವಲ್ಪ ಕಿರು ಪರಿಚಯ ಹೇಳಬೇಕು. ಯಾಕಂತೇಳಿದರೆ ಈ ಶಾಲೆ ಯಾವ ಇಂಟರ್ನ್ಯಾಷನಲ್ ಸ್ಕೂಲ್ಗಿಂತ ಕಡಿಮೆನೇ ಇಲ್ಲ. ಇದೇ ವೇಳೆ ಮಾತನಾಡಿದ ಬಂಟ್ವಾಳದ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರಾದ ಪ್ರವೀಣ್ ಕಿಣಿ ಅವರು, ಶಾಲೆಯ ವಾರ್ಷಿಕೋತ್ಸವಕ್ಕಿಂತ ಹೆಚ್ಚಿನ ಜನರು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವಕ್ಕೆ ಸೇರಿದ್ದಾರೆ. ಅನೇಕರನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಸನ್ಮಾನ ಎನ್ನುವುದು ವೃಕ್ಷಗಳಿಗೆ ನೀರು ಗೊಬ್ಬರವನ್ನ ನೀಡಿದ ಹಾಗೆ ಎಂದರು. 5-6 ವರ್ಷದ ಮುಂಚೆ ತಮ್ಮ ಗಮನವನ್ನು ಶಾಲಾ ಕಟ್ಟಡದ ಅಭಿವೃದ್ಧಿಗೆ ಇಟ್ಟು ಉತ್ತಮವಾದ ಭವ್ಯವಾದ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಪೂರಕವಾಗಿ ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ಅದಕ್ಕೆ ಮುಂಚಿನ ಕಳೆಯನ್ನು ತರುವ ಉದ್ದೇಶದಿಂದ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದರ ಒಟ್ಟಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಮಂದಿಗಳಾಗಿರಲಿ, ಅವರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಈ ಸನ್ಮಾನವೆಂಬುದು ನಾವು ಗಿಡಮರಗಳಿಗೆ ನೀರು ಗೊಬ್ಬರವನ್ನು ಕೊಟ್ಟ ಹಾಗೆ. ಈ ಸನ್ಮಾನದಿಂದ ಅವರಿಗೆ ಸ್ಫೂರ್ತಿ ಸಿಗ್ತದೆ. ಅವರಿಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳು ಉಂಟಾಗ್ತದೆ. ಈ ವೇಳೆ ಎಸ್ವಿಎಸ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ವರದಿಯನ್ನು ಕಾರ್ಯದರ್ಶಿ ಬಿ ಸರೋತ್ತಮ ಬಾಳಿಕ ವಾಚಿಸಿದರು. ಇದರಲ್ಲಿ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮಗಳು ಏನಂದರೆ, ನಮ್ಮ ಶಾಲೆಯಲ್ಲಿ ಓದಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ, ಅತ್ಯುನ್ನತ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಗುರುತಿಸುತ್ತೇವೆ. ಹಾಗೂ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ನಮ್ಮ ಎಲ್ಲ ಅಧ್ಯಾಪಕರನ್ನು ಕೂಡ ಪ್ರತಿ ವರ್ಷ ನಾವು ಅವರನ್ನು ಸನ್ಮಾನಿಸುತ್ತೇವೆ. ಅವರ ಸೇವೆಯನ್ನು ನಾವು ಪರಿಗಣಿಸಿ ಅವರನ್ನು ಸನ್ಮಾನಿಸುತ್ತೇವೆ. ಮತ್ತು ಪ್ರತಿ ವರ್ಷ ಈ ಶಾಲೆಗೆ, ನಮ್ಮ ಶಾಲೆಗೆ ಯಾವುದೇ ರೀತಿ ಸೌಕರ್ಯಗಳು ಬೇಕಾದಲ್ಲಿ ಅದನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ 2018-19ರಲ್ಲಿ ನಾವು 2 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಂದು ಏನಂದರೆ, ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಅಲ್ಲಿಂದ ಇಲ್ಲಿ ಬಂದ ನಂತರ ಕೊಠಡಿಗಳ ಕೊರತೆಯಾಗಿ ಈ ಹೊಸ ಕೊಠಡಿಗಳ ನಿರ್ಮಾಣಕ್ಕಾಗಿ ನಾವು ಸುಮಾರು 4 ಲಕ್ಷ ರೂಪಾಯಿಗಳ ಸಹಕಾರವನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಹಳೆ ನಮ್ಮ ಕ್ಲಾಸ್ ರೂಮ್ಗಳಿಗೆ
ಕಿಟಕಿಗಳನ್ನು ಮಾಡುವವರೇ ಅಥವಾ ಅದರ ಛಾವಣಿಯನ್ನು ಸರಿಪಡಿಸುವುದಾಗಲಿ ಅಥವಾ ಅದಕ್ಕೆ ಒಂದು ಒಳಗಿನ ಛಾವಣಿ ಮಾಡಿ ಪೇಂಟ್ ಮಾಡಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ನಿವೃತ್ತ ಅಧ್ಯಾಪಕರು, ರ್ಯಾಂಕ್ ವಿಜೇತ ಹಳೆ ವಿದ್ಯಾರ್ಥಿಗಳು ಮತ್ತು ವಿಶೇಷ ಸಾಧನೆಗೈದ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಅಖಿಲ ಭಾರತ ಮಟ್ಟದ ಸನದು ಲೆಕ್ಕ ಪರಿಶೋಧಕರ ಸಂಘ ನಡೆಸಿದ ಸಿಎ ಅಂತಿಮ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದ 7ನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿನಿ ರಮ್ಯಾ, 2019 ಜನವರಿ ತಿಂಗಳಲ್ಲಿ ಮಂಗಳೂರು ಯೂನಿವರ್ಸಿಟಿ ನಡೆಸಿದ ಬಿಎಡ್ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿನಿ ರೇಖಾ ಬಾಳಿಕಾ, ಬಿಕಾಂ ವಿಭಾಗದಲ್ಲಿ 8ನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿನಿ ರೇಷ್ಮಾ ಭಟ್ ಅವರನ್ನು ಸನ್ಮಾನಿಸಿದರು. ಜೊತೆಗೆ ತುಳುನಾಡ ಮಾಣಿಕ್ಯ ಅರವಿಂದ್ ಪೋಳಾರ್ ಅವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ವಿಎಸ್ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಮಲ್ಯ, ಕೋಶಾಧಿಕಾರಿ ಶ್ರೀನಿವಾಸ್ ಪೈ ಹಾಗೂ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಹಳೆ ವಿದ್ಯಾರ್ಥಿಗಳಿಂದ ಛದ್ಮವೇಷ ಸ್ಪರ್ಧೆ ಹಾಗೂ ಲಕ್ಷ್ಮಿ ತಂಡದ ವತಿಯಿಂದ ಗುಟ್ಟು ಗೊತ್ತಾಂಡು ಎಂಬ ತುಳು ನಾಟಕ ನಡೆಯಿತು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಬಂಟ್ವಾಳ.